ಸಂಶೋಧನೆ ಮಾಡಿ ತುಳು ಲಿಪಿ ಅಂತ ಹೇಳೋದು ಉಂಟು ಅಂತ ಹೇಳೋದನ್ನು ತಿಳಿ ಹೇಳಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ತುಳು ಭಾಷೆಗೆ ತುಂಬ ಕೊಡುಗೆ ನೀಡಿದಂಥ ವ್ಯಕ್ತಿ. ತುಳು ಲಿಪಿಯನ್ನು ಅನ್ವೇಷಿಸಿ ಕಂಡುಹಿಡಿದು ಹಳೆಯ ಗ್ರಂಥಗಳನ್ನೆಲ್ಲ ಹುಡುಕಿ ಅದಕ್ಕೊಂದು ಲಿಪಿಯನ್ನು ಕಂಡಿರುವಂಥ ವ್ಯಕ್ತಿ. ಈಗ ಮಲ್ಲ ಪುಣ್ಯವಂತೆ ತಗೊಂಡ ತುಳುಕು ಲಿಪಿ ಇದು ಬಂದು ಬರ್ತದೆ ಪಂಚಾಯತ್ ಲಿಪಿನ ಕಾಣುವ ನಮ್ಮ ಮಾಧ್ಯಮ ಇಡೀ ಜೈತುಲ್ನ ಸಂಘಟನೆ ಸುಧಾರಣ 30,000 ಜೋಡ್ಲಿ ಲಿಪಿ ಕಲ್ಪದು ಇನ್ನೂ ಟೀಚರ್ಸ್ ರೆಡಿ ಮಾತಾಡಿಲ್ಲ ಒಂದು ಆರೋಗ್ಯ ಮಕ್ಕಳಿಗೆ ಗುರು ದಕ್ಷಿಣ ಮಧ್ಯ ವೆಂಕಟರಾಜ ಹುಂಚಿಟಾಯವರು ಸುದೀರ್ಘ ಕಾಲ ಅಧ್ಯಾಪಕರಾಗಿದ್ದರು. ಅವರ ಹೆಸರನ್ನ ಕೇಳುವಾಗಲೇ ಅವರನ್ನ ಹತ್ತಿರದಿಂದ ಬಲ್ಲವರು ಬಹಳ ಅಭಿಮಾನದಿಂದ ಗೌರವ ಭಾವದಿಂದ ಅವರನ್ನ ಸ್ಮರಿಸಿಕೊಳ್ತಾರೆ. ಒಬ್ಬ ಉತ್ತಮ ಅಧ್ಯಾಪಕನಿಗೆ ಇರಬೇಕಾದಂತಹ ಸಾತ್ವಿಕ ಗುಣಗಳು, ಅದರಲ್ಲೂ ಆಕರ್ಷವಾಗಿ ಪಾಠ ಮಾಡುವಂತಹ ನೈಪುಣ್ಯ, ಹಿರಿಯರಾಗಲಿ ಗೌರವ ಪೂರ್ವಕವಾಗಿ ಕಾಣುವಂತಹ ಮನೋಧರ್ಮ, ಸರಳ ನಡೆ, ಯಾರನ್ನು ಮೋಹಿಸದ ಮನೋಭಾವ. ಲಿಪಿಜಿ ಮನಪುನ ಕಾಲಟ್ಟು ಎಂಗ್ಳಿಗೆ ಲಿಪಿ ಉಂಡುಗೊಂಡದು ಐನು ತೆಪ್ಪಾದವನ್ನ ಮಹಾಮಲ್ಲ ವ್ಯಕ್ತಿ ವೆಂಕಟರಾಜ ಪ್ರಸಿದ್ಧ. ಸರಿಯಾಯ್ತು ತಗೊಂಡಂತ ಅನಂತಪುರ ತುಳು ಲಿಪಿ ಶಾಸಕ ಆಯ್ತು ಬುಕ್ಕ ನಮ್ಮ ನಾಡದು ಬರ್ತಿನ ದಿಕ್ಕಿನ ತುಳು ತಾಳೆಗೆರೆ ಶ್ರೀ ಭಾಗವತ ತುಳು ಮಹಾಭಾರತ ಕಾವೇರಿ ಅವು ಕ್ಯಾಲಿಕಟ್ ಯೂನಿವರ್ಸಿಟಿ ನಮ್ಮ ನಾಡದು ಬರ್ತಿನ ದಿಕ್ಕಿನ ಮಂದಿ ಕಲಾದಿತ್ತದು ಕಲ್ತಿನ ಶಾಲೆಗೆ ಮನ್ಪಡು ಬಂದದು ಯಾಕೆ